Hi friends, welcome to Madhura Kannada Kalyana channel. Today's class I am going to teach you how to speak to an elder person in Kannada. Before that, anyone is new to my channel, please subscribe Madhura Kannada Kalyana and hit the bell icon to get notification of more learning videos. Lesson 11. Sentences. Present tense continued. You, neevu, neevu. Neevu. This is with respect to elder person. You go. Neevu hogi. Neevu hogi. You come. Neevu banni. Neevu banni. You read. Neevu odi. Neevu odi. You write. Neevu bareiri. ನೀವು ಬರೆಯಿರಿ. ಯು ಆಸ್ಕ್. ನೀವು ಕೇಳಿ. ನೀವು ಕೇಳಿ. ಯು ಸಿಂಗ್. ನೀವು ಹಾಡಿ. ನೀವು ಹಾಡಿ. ಯು ಕುಕ್. ನೀವು ಅಡುಗೆ ಮಾಡಿ. ನೀವು ಅಡುಗೆ ಮಾಡಿ. ಯು ವರ್ಕ್. ನೀವು ಕೆಲಸ ಮಾಡಿ. ನೀವು ಕೆಲಸ ಮಾಡಿ. ಯು ಕ್ಲೀನ್. ನೀವು ಸ್ವಚ್ಛ ಮಾಡಿ. ನೀವು ಸ್ವಚ್ಛ ಮಾಡಿ. ಯು ವಾಶ್. ನೀವು ತೊಳೆಯಿರಿ. ನೀವು ತೊಳೆಯಿರಿ. ಯು ಡ್ಯಾನ್ಸ್. ನೀವು ಕುಣಿಯಿರಿ. ನೀವು ಕುಣಿಯಿರಿ ಆರ್ ನೀವು ನರ್ತಿಸಿರಿ. ಯು ಸ್ಲೀಪ್. ನೀವು ಮಲಗಿ. ನೀವು ಮಲಗಿ. ಯು ಟಾಕ್. ನೀವು ಮಾತಾಡಿ ಆರ್ ನೀವು ಮಾತನಾಡಿ. ನೀವು ಮಾತಾಡಿ ಆರ್ ನೀವು ಮಾತನಾಡಿ. ಯು ಥಿಂಕ್. ನೀವು ಯೋಚಿಸಿ ಆರ್ ನೀವು ಆಲೋಚಿಸಿ. ನೀವು ಯೋಚಿಸಿ ಆರ್ ನೀವು ಆಲೋಚಿಸಿ. ಯು ಪ್ಲೇ. ನೀವು ಆಟಾಡಿ. ನೀವು ಆಟಾಡಿ. ಯು ವಾಕ್. ನೀವು ನಡೆಯಿರಿ. ನೀವು ನಡೆಯಿರಿ. ಯು ಡೂ. ನೀವು ಮಾಡಿ. ನೀವು ಮಾಡಿ. ಯು ಟೆಲ್. ನೀವು ಹೇಳಿ. ನೀವು ಹೇಳಿ. ಯು ಬಿ ರೆಡಿ. ನೀವು ತಯಾರಾಗಿ. ನೀವು ತಯಾರಾಗಿ. ಯು ಎಕ್ಸಸೈಸ್. ನೀವು ವ್ಯಾಯಾಮ ಮಾಡಿ. ನೀವು ವ್ಯಾಯಾಮ ಮಾಡಿ. ಯು ಟೇಕ್ ರೆಸ್ಟ್. ನೀವು ವಿಶ್ರಾಂತಿ ತೆಗೆದುಕೊಳ್ಳಿ. ನೀವು ವಿಶ್ರಾಂತಿ ತೆಗೆದುಕೊಳ್ಳಿ. ಯು ಅಂಡರ್ಸ್ಟ್ಯಾಂಡ್. ನೀವು ಅರ್ಥ ಮಾಡಿಕೊಳ್ಳಿ. ನೀವು ಅರ್ಥ ಮಾಡಿಕೊಳ್ಳಿ. ಯು ವಿಶ್. ನೀವು ಹರಸಿ. ನೀವು ಹರಸಿ. ಯು ಪುಷ್. ನೀವು ತಳ್ಳಿ. ನೀವು ತಳ್ಳಿ. ಯು ಫಾಲೋ. ನೀವು ಪಾಲಿಸಿ. ನೀವು ಪಾಲಿಸಿ. ಯು ಕುಕ್. ನೀವು ಅಡುಗೆ ಮಾಡಿ. ನೀವು ಅಡುಗೆ ಮಾಡಿ. ಯು ಹ್ಯಾವ್ ಲಂಚ್. ನೀವು ಊಟ ಮಾಡಿ. ನೀವು ಊಟ ಮಾಡಿ. ಯು ಗ್ರೋ. ನೀವು ಬೆಳೆಯಿರಿ. ನೀವು ಬೆಳೆಯಿರಿ. ಯು ಸಿ. ನೀವು ನೋಡಿ. ನೀವು ನೋಡಿ. ಯು ಅಚೀವ್. ನೀವು ಸಾಧಿಸಿ. ನೀವು ಸಾಧಿಸಿ. So friends, I hope you enjoyed learning Kannada. In our next videos, we shall learn more new simple sentences. Until then, keep learning. Thank you and bye-bye.